బార్కూరు మహాసంస్థానంద పీఠాధిపతులు విద్యా వాచస్పతి పరమ పూజ్య ಶ್ರೀ ಶ್ರೀ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀಪಾದಂಗಳಿರು ಪೊಸತಾದ್ ಗೃಹ ಪ್ರವೇಶ ಆಯ್ನ ಕೋಟೆಕಾರ್ ಮಾಡೂರು ಗುತ್ತುದ ಧರ್ಮಚಾವಡಿಗೂ ಶನಿವಾರ ಭೇಟಿ ಕೊರಿಯರು. ಕಲ್ಲುಟ್ಟಿ ಕಲ್ಕುಡೆ ಪಂಜುರ್ಲಿ ಗುಲಿಗೆ ಕೊರತೆ ರಾಜನ್ ದೈವ ಇತ್ತ ಧೂಮಾವತಿ ಮುರಾಣಿ ಎಂಗ್ಲಿ ಪ್ರಶ್ನೆ ತೋಜಿದ್ ಬಂತ ರಾಜನ್ ದೈವ ಗೋಡೆ ಗೋಡೆ ಬಂಡ ರಾಜನ್ ದೈವ ಗೋಡೆ ಅತ್ತ ಪಂಜುರ್ಲಿಲ್ಲ ರಾಜನ್ ದೈವನೇ ಅಂಡಲ ಪಂಜುರ್ಲಿ ರಾಜನ್ ದೈವನೇ ಅಂದು ಪಂಜುರ್ಲಿ ಮಾತಾ ಚಾವಡಿ ಕೊಂಚ ಪಂಜುರ್ಲಿ ಅಂಚ ಗೋಡಲು ಬೊಕ್ಕ ಮೈಸೂರು ದಾಯಿಗ್ಲ ಅಂಚಿತ್ತನ ರಾಜನ್ ದೈವಸ್ಥಾನ ಮಾಡಬೇಕು ಐದು ದೈವ ನಂದಿಕೇಶ್ವರ ಬೊಕ್ಕ ಹಾಯ್ಗುಡಿ ಇದು ಗುಳಿಗಾರ ಹಾಯ್ಗುಡಿ ನಂದಿಕೇಶ್ವರ ಬೊಕ್ಕ ಮೈಸೂರು ಹಿಂದೂದರ ಮೈ ಬೊಕ್ಕ ರಾಜನ್ ದೈವಲು ರಾಜನ ಕುಟುಂಬದಾಗ ಕೊರಂಬ ನೀಗ್ಲು ತೂತಾರ ಹಾಂ ಅಂದ ಅಂದ ಪುಲ್ಲಿ ಎಲ್ಲಿ ತರಮ ಅಂತ ಪುಲ್ಲಿಲು ಪುಲ್ಲಿಲು ಇಂಚಿನ ಅನ್ಪಿ ಮರಿ ಮೊಮ್ಮಕ್ಕಳು ಅವು ಮಲ್ಲಂದಾಯ ಮಾರಂದಾಯ ಜಾರಂದಾಯ ಕುಡಿಮಣಿತಾಯ ಕುಕ್ಕಿನಂದಾಯ ದುಗ್ಗಾಲಾಯ ಮಗನಂದಾಯ ಈತ್ ಚೌತಿ ಕಾರ್ಯಕ್ರಮ ಪೂರಾ ಪತನಜೆ ಎಂಗಲ ಮುತ್ತು ಫ್ಯಾಮಿಲಿ ಬನ್ನಿ ಎಲ್ಲೇ ಎತ್ತಂಡು ಇತ್ತೆ ಎಂಗ್ಲಿಗೆ ಸೇರಿ ಅಂಚ ಮಸ್ತ್ ಮಲ್ಲ ಅಂಚ ಗಡ್ತ ಗೌಜಿಡು ಬರಣಿ ಲೋಕೆಲು ರಾಣಿ
ನಮ್ಮನ್ನು ಸುಸ್ಮರಿಸುತ್ತಾ, ಇವತ್ತು ನಮ್ಮ ಮಾಡೂರು ಈ ಗುತ್ತಿನ ಮನೆಗೆ ನಮ್ಮ ಬಾರ್ಕೂರು ಮಹಾಸಂಸ್ಥಾನದ ಪೀಠಾಧಿಪತಿಗಳು, ಬೆಜ್ಜವಲಿ ಹರಿಹರ ಕ್ಷೇತ್ರದ ಪೀಠಾಧಿಪತಿಗಳಾಗಿರತಕ್ಕಂಥ ವಿದ್ಯಾವಾಚಸ್ಪತಿ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀಪಾದಂಗಳವರು ಈ ಮಾಡೂರಿನ ಈ ಒಂದು ಮಾಡೂರು ಗುತ್ತು ಮನೆಗೆ ಇವತ್ತು ಪಾದಸ್ಪರ್ಶ ಮಾಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಬಹಳ ಖುಷಿಯಾಗಿದೆ. ಇವತ್ತು ಈ ಒಂದು ಮಾಡೂರು ಗುತ್ತು, ಈ ಮಾಡೂರಿನ ಪರಿಸರದಲ್ಲಿ ಮಾಡೂರು ಗುತ್ತಿನ ಮನೆಗೆ ಒಂದು ಅದರದೇ ಆದಂಥ ಒಂದು ಹೆಸರಿದೆ. ಇವತ್ತು ಬಹಳ ವಿಜೃಂಭಣೆಯಿಂದ ಇನ್ನೇನೋ ಕೆಲವು ದಿವಸಗಳ ಹಿಂದೆ ಈ ಮಾಡೂರು ಗುತ್ತು ಮನೆಯ ಗೃಹ ಪ್ರವೇಶವೂ ಕೂಡ ಆದದ್ದು ಕೂಡ ನಮಗೆಲ್ಲರಿಗೂ ಕೂಡ ತಿಳಿದಿದೆ. ಒಟ್ಟಿನಲ್ಲಿ ಇವತ್ತು ಒಂದು ಮನೆಯನ್ನು ನೋಡಬೇಕು ಅಂತೇಳಿ ಮಾಡೂರು ಗುತ್ತಿನ ಮನೆಯವರ ಕೋರಿಕೆಯ ಮೇರೆಗೆ ಇವತ್ತು ನಮ್ಮ ಸ್ವಾಮೀಜಿಯವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ಬಹಳ ಭಕ್ತಿಯಿಂದ ಈ ಸಂದರ್ಭದಲ್ಲಿ ಈ ಮಾಡೂರು ಗುತ್ತಿನ ಮನೆಗೆ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ಅದರ ಜೊತೆಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮಾಡೂರು ಗುತ್ತಿನ ಕುಟುಂಬಸ್ಥರು ಎಲ್ಲರೂ, ಮನೆಯ ಯಜಮಾನರು ಎಲ್ಲರೂ ಇಲ್ಲಿ ಸೇರಿದ್ದಾರೆ. ಎಲ್ಲರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಮಾಡೂರು ಗುತ್ತಿಗೆ ನಾವು ಬಂದಿದ್ದೇವೆ. ಬಹಳ ಸಂತೋಷ ಆಗ್ತದೆ, ಹೆಮ್ಮೆ ಕೂಡ ಆಗ್ತದೆ. ಯಾಕಂತಂದರೆ ಬಾರ್ಕೂರು ಸಂಸ್ಥಾನ ಒಂದು ಕಾಲದಲ್ಲಿ ಒಂದು ಅರಸರ ಸಾಮ್ರಾಜ್ಯವಾಗಿತ್ತು. ಇಡೀ ಕರಾವಳಿಯನ್ನು ಆಳಿದಂತಹ ಅಳುಪರಿದ್ದಂತಹ ಸ್ಥಾನ ಬಾರ್ಕೂರು. ಭೂತಾಳ ಪಾಂಡ್ಯನ ಸಿಂಹಾಸನ ಬಾರ್ಕೂರು. ದೈವ ಪರಂಪರೆ ಮತ್ತು ಈ ಭೂತಾರಾಧನೆ ಪ್ರಾರಂಭವಾಗಿದ್ದೇ ಬಾರ್ಕೂರಿನಲ್ಲಿ ಅಂತ ಇತಿಹಾಸ ಹೇಳ್ತಾರೆ. ಎಲ್ಲ ಭೂತದ ಕೋಲಗಳು ಅಥವಾ ದೈವದ ನೇಮಗಳು ನಡೆಯುವಾಗ ಬಾರ್ಕೂರು ಸೀಮೆ ಹಿಡಿದು ಚಂದ್ರಗಿರಿ ಮುಟ್ಟ ತಿರುವಂದುಪ್ಪುನ ಮಾಯೋಲು ನಮ್ಮ ಅಂತ ದೈವಗಳು ಹೇಳ್ತಕ್ಕಂಥ ನುಡಿಯನ್ನು ನಾವು ಕೇಳಿದೆವು. ಆಗಿನ ಕಾಲಕ್ಕೆ 2000 ವರ್ಷಗಳ ಹಿಂದೆ ರಾಜ ಜಯವರ್ಮ 5 ದೈವಗಳಿಗೆ ರಾಜನ ದೈವಗಳ ಸ್ಥಾನಮಾನ ಕೊಟ್ಟು ನಂಬಿದ್ದಂತೆ. 76ನೇ ಇಸ್ವಿಯಲ್ಲಿ, ಕ್ರಿಸ್ತಶಕ 76. ಕುಂಡೋದರ ದೈವ ಸಂಸ್ಥಾನಕ್ಕಾಗಿ, ಹಾಗೆ ನಂದಿಕೇಶ್ವರ ದೈವ ಆ ಸಂಸ್ಥಾನದ ರಾಜದಂಡದ ಮೇಲೆ, ಹಾಗೆ ಚಾವಡಿಯಲ್ಲಿ ಪಂಜುರ್ಲಿಯಾಗಿ, ಆಡಿಯಲ್ಲಿ ಐಗುಳಿಯಾಗಿ ಮತ್ತು ಗದ್ದೆಗಳಲ್ಲಿ ಮೈಸಂದಾಗಿ. ಹಾಗಾಗಿ ಈ ರಾಜನ ವಂಶಸ್ಥರು ಎಲ್ಲಿ ಪಾಲಾಗಿ ಹೋಗ್ತಾರೋ, ಗುತ್ತು ಮನೆ, ಬೀಡಿನ ಮನೆ, ಅರಸ ಮನೆ ಹೀಗೆ ಹೋದ ಮೇಲೂ ಕೂಡ ಈ ದೈವಗಳಿಗೆ ಆ ಮನೆಯಲ್ಲಿ ಸ್ಥಾನ ಕೊಡಬೇಕು ಅಂತ ಗುತ್ತಿನ ಮನೆಗಳಲ್ಲಿ. ಆ ಥರ ಗುತ್ತಿನ ಮನೆಗಳ ಸ್ಥಾನ ತಗೊಂಡಂಥ ಈ ದೈವಗಳು ಇವತ್ತಿಗೂ ಸಹ ಯಾರಿಗೆ ಎಷ್ಟೋ 100 ಎಕರೆ ಆವಾಗ ಹೋಗಿರಲಿ ಅಥವಾ 200 ಎಕರೆ ಹೋಗಿರಲಿ, ಆ ಗುತ್ತಿಗೆ ಒಂದು ಗದ್ದೆಯನ್ನು ಮೈಸಂದಾಯನಿಗೆ ವಹಿಸಬೇಕಾಗಿತ್ತು. ಹಾಗಾಗಿ ಅದಕ್ಕೆ ಕಂಬಳ ಗದ್ದೆ ಅಂತ. ಕಂಬಳ ಗದ್ದೆ ಒಂದು ಗುತ್ತಿಗೆ ಇರಲೇಬೇಕು ಅಂತ. ಖುಷಿ ಈಗ ಇಲ್ಲಿದೆ ಒಂದು ಗದ್ದೆ, ಆ ಗುತ್ತಿಗೆ ಕಂಬಳ ಗದ್ದೆ ಅಂತ, ಅದು ಮೈಸಂದಾಯನಿಗೆ ಬಿಡತಕ್ಕಂಥದ್ದು. ಅಂದರೆ ಇದು ಯಾಕೆ ಹೇಳ್ತಿದ್ದೇವೆ ಅಂದರೆ, ಸಂಪ್ರದಾಯಗಳು ನಡ್ಕೊಂಡು ಬಂದದ್ದೇ ಈ ಒಂದು ಪರಂಪರೆಯ ಒಂದು ಸಾಕ್ಷಿ. ಬಾರ್ಕೂರು ಸಂಸ್ಥಾನದ ಅರಸ ಮನೆತನ ಡಿವೈಡ್ ಆಗಿ ಎಷ್ಟು ಗುತ್ತು ಮನೆಗಳಾದವು, 100 ಗುತ್ತು ಮನೆಗಳಾದವು. ಇವತ್ತು ಬೀಡಿನ ಮನೆಗಳಾದವು, ಹಾಗೆ ಸೀಮೆಗಳಾದವು. ಅದರೊಳಗೂ ಒಂದು 11-12ನೇ ಶತಮಾನದಲ್ಲಿ ಸುಮಾರಷ್ಟು ಜನ ಜೈನರಾಗಿಯೂ ಸಹ ಹೊರಟೋದ್ರು ಈ ಅಳುಪರು ಅಂತ ಹೇಳಲ್ಪಡ್ತಾರೆ. ಅದರೊಳಗೆ ಸುಮಾರಷ್ಟು ಜಿಜ್ಞಾಸೆಗಳಿದ್ದರೂ ಸಹ ನಮಗೆ ಪರಂಪರೆಯ ಒಂದು ಇವತ್ತಿಗೂ ನಡ್ಕೊಂಡು ಬಂದಿರುವಂಥ ರೀತಿಗಳಲ್ಲಿ ಈ ಅರಸು ಮನೆತನದ ಒಂದು ಸಂಪ್ರದಾಯದ ಪರಂಪರೆ ಮುಂದುವರೆದಿದೆ ಅನ್ನೋದಕ್ಕೆ ಇವತ್ತಿಗೂ ಸಾಕ್ಷಿ. ಈ ಬಂಟ ಮನೆಗಳಲ್ಲಿ, ಬಂಟರಿಗೆ ಸೇರಿದ ಗುತ್ತು ಮನೆಗಳಲ್ಲಿ, ಬೀಡಿನ ಮನೆಗಳಲ್ಲಿ ಇವತ್ತಿಗೂ ವರ್ಷಕ್ಕೆ ಒಮ್ಮೆ ಬಳಸೋದು ದೈವಗಳಿಗೆ ಅಂತ ಇದೆ. ಆ ಬಳಸುವಂಥ ಎಡೆ ಹಾಕುವಂಥ ಪದ್ಧತಿಯಲ್ಲಿ ಈ ಬಂಟರಿಂದ ಜೈನರಾಗಿ ಹೋದಂಥವರಿಗೆ ಒಂದು ಅಡ್ಡ ಎಡೆಯನ್ನು ಇಡುವಂಥ ಪದ್ಧತಿ ಇದೆ. ಅಂದರೆ ಆ ಎಲೆಯನ್ನು ಮಾತ್ರ, ಒಂದು ಎಲೆಯನ್ನು ಈ ಬಂಟ ಕುಲದಿಂದ ಹೋದಂಥ ಜೈನರಾಗಿ ಹೋದಂಥವರಿಗೆ ಒಂದು ಜೈನರೆಡೆ ಅಂತ ಇಡ್ತಕ್ಕಂಥ ಪದ್ಧತಿ. ಅದು ಆ ಕೋಣೆನಲ್ಲಿ ನೋಡಿ ಅದಿದೆ. ಹೌದು, ಈ ಪದ್ಧತಿ ಇರುವಂಥದ್ದಕ್ಕೆ ಸಾಕ್ಷಿ ಏನಂತಂದರೆ, ಇದು ಅರಸು ಮನೆತನ 2000 ವರ್ಷಗಳ ಇತಿಹಾಸ ಇರತಕ್ಕಂತಹ ಬಾರ್ಕೂರಿನ ಅರಸರುಗಳು ಡಿವೈಡ್ ಆಗಿ ಈಗ ನೀವೇ ನೋಡ್ತೀರಿ. ಈಗ ಮಾಡಾರು ಗುತ್ತು ಒಂದು ಕಾಲದಲ್ಲಿ, ಮಾಡೂರು ಗುತ್ತು ಒಂದು ಕಾಲದಲ್ಲಿ 100 ಎಕರೆ ಜಮೀನಿದ್ದಂಥ ಒಂದು ಭೂಮಿ. ಈಗ ಅದು 200 ಮನೆಗಳೇ ನಿಮ್ದಾಗಿದೆ.
200 ಕುಟುಂಬಗಳೇ ನಿಮ್ಮದಾಗಿದೆ. ಹಾಗಿದ್ರೆ ಆ 200 ಕುಟುಂಬಗಳಿಗೆ ಸೇರಿದರೆ ನಿಮ್ಮ ಭೂಮಿ ಎಷ್ಟಾಗುತ್ತೆ? 200 ಕುಟುಂಬಗಳಿಗೆ ಸೇರಿದ ಭೂಮಿ ಎಷ್ಟಾಗುತ್ತೆ? ಅದಕ್ಕೆ ಹಿಂದೆ ಇನ್ನೆಷ್ಟಿರ್ಬೋದು. ಆಮೇಲೆ ಈ ಮಾಡೂರು ಗುತ್ತೇನಿದೆ ಅದಕ್ಕೆ ಇನ್ನೊಂದು ಗುತ್ತಿ ಯಾವುದೋ ಸೇರಿ ಅದಕ್ಕೊಂದು ಇನ್ನೊಂದು ಬಂದರೆ ಒಂದು ಹತ್ರ ಬರುವಾಗ ಒಂದು ಸಂಪ್ರದಾಯ ದೊಡ್ಡದಾಗಿ ಸೀಮೆ ಕಾಣ್ತದೆ. ಇದು ನಮ್ಮ ಪರಂಪರೆಯನ್ನು ಹೇಳಲಿಕ್ಕೆ, ಇತಿಹಾಸವನ್ನು ಹೇಳಲಿಕ್ಕೆ ಕಾರಣವಾಗ್ತದೆ. ಇವರು ಏನೇ ಇರಲಿ, ಎಷ್ಟೇ ಗುತ್ತುಗಳಾಗಿರಲಿ, ಎಷ್ಟೇ ದೈವಗಳನ್ನು ಇವರು ನಂಬಿಕೊಂಡು ಆರಾಧನೆ ಮಾಡ್ಕೊಂಡು ಬಂದು ಇಂಥದ ಒಂದು ಸಂಪ್ರದಾಯ ಮನೆಗೆ ಇಟ್ಟರು ಸಹ ಇದಕ್ಕೆ ಮೂಲ ಬಾರ್ಕೂರಿನ ಅರಸರ ಮನೆ. ಬಾರ್ಕೂರಿನ ಅರಸರು ಹಿಂದೆ ತಮಗೆ ಚಂದ್ರಗಿರಿ ಅಂದರೆ ಕಾಸರಗೋಡಿಂದ ಗೋಕರ್ಣದವರೆಗೆ ಆಳ್ಲಿಕ್ಕೆ ಆಗದೇ ಇದ್ದದರಿಂದ ಇನ್ನೊಂದು ರಾಜಧಾನಿ ಮಾಡಿಕೊಂಡು ಆ ಇನ್ನೊಂದು ರಾಜಧಾನಿಗೆ ಕೊಡಿಯಾಲ್ ಅಂತ ಹೆಸರಿಟ್ಟು, ಆ ಕೊಡಿಯಾಲ್ ಅನ್ನೋದು ಇವತ್ತು ಕುಡ್ಲ ಅಂತ ಆಯಿತು. ಬ್ರಿಟಿಷರು ಬಂದ ಮೇಲೆ ಅದು ಮ್ಯಾಂಗ್ಳೂರ್ ಅಂತ ಆಗಿದೆ. ಒಟ್ಟಿನಲ್ಲಿ ಈ ಪರಂಪರೆ ಇದ್ದದ್ದು ಮೂಲ ಭೂತಾರಾಧನೆಯೇ ದೈವಾರಾಧನೆ. ನೀವು ಏನು ಕರಿತೀರಿ ಎರಡೂ ಒಂದೇ. ಹಿಂದೆ ಇದ್ದದ್ದು ಭೂತಾರಾಧನೆ. ಭೂತ ಅನ್ನುವಂಥದ್ದು ಅದೇನು ಕೆಟ್ಟ ಶಬ್ದ ಅಲ್ಲ, ದೈವವನ್ನೇ ಹೇಳಬೇಕು ಅಂತ ಏನಿಲ್ಲ. ಭೂತಾದಿ ನೀವು ಗಣಪತಿಗೂ ಸಮೇತ ಹೇಳ್ತೀವಿ, ಗಜಾನನ್ ಭೂತಗಣಾದಿ ಸೇವಿತಂ ಅಂದರೆ ಪಂಚಭೂತಗಳ ಶಕ್ತಿಯನ್ನು ಹೊಂದಿರತಕ್ಕಂಥ ದೈವ ಶಕ್ತಿಗೆ ಭೂತ ಅಂತ. ಆ ಭೂತಾರಾಧನೆಯನ್ನು ನಡೆಸ್ಕೊಂಡು ಬಂದಂಥವು ಎಲ್ಲಿ ಬಾರ್ಕೂರ್ ಇತ್ತೋ ಆ ಭೂತಾಳ ಪಾಂಡ್ಯನ ಸಿಂಹಾಸನದಿಂದ ಈ ಗುತ್ತಿನ ಮನೆಗಳಿಗೆ ನಾವು ಭೇಟಿ ಕೊಡಬೇಕು. ಆ ಒಂದು ಮನೆಯ ವಿಶಿಷ್ಟತೆಯನ್ನು ಕಾಪಾಡಿಕೊಳ್ಬೇಕು. ಯಾಕೆಂದರೆ ತುಳುನಾಡಿನ ಪ್ರತೀಕ, ತುಳುನಾಡಿನ ಸಂಪ್ರದಾಯ, ದೈವಾರಾಧನೆಯ ಸಂಪ್ರದಾಯವನ್ನು ಎತ್ತಿಡ್ಕೊಂಡು ಇವತ್ತಿನವರೆಗೂ ಸಹ ಅದನ್ನು ಕಷ್ಟ ಆದರೂ ಸುಖ ಆದರೂ ನಡೆಸ್ಕೊಂಡು ಬಂದಿರುವಂಥದ್ದು ಈ ಗುತ್ತಿನ ಮನೆಗಳ ಸಂಪ್ರದಾಯ ಮರೆಮಾಚಬಾರ್ದು. ಹಾಗಾಗಿ ಈ ಮಾಡೂರು ಗುತ್ತು ಇದ್ದದ್ದನ್ನು ಅದನ್ನು ಅಳೆದು ಒಂದು ಚಂದದ ಮನೆಯನ್ನು ಕಟ್ಟಿದ್ದಾರೆ ಅಂತ ನಾವು ಕೇಳ್ಪಟ್ಟೆ. ಹಾಗೆ ಪುರುಷೋತ್ತಮ ಶೆಟ್ಟರು ಒಮ್ಮೆ ಇಲ್ಲಿಗೆ ಬರಬೇಕು ಅಂತ ಕರೆದಾಗ ನಾವು ಇಲ್ಲಿಗೆ ಬಂದಿದ್ದೇವೆ. ನಿಮ್ಮನ್ನೆಲ್ಲ ನೋಡಬೇಕಂತ ಭಾಳ ಆಸೆ ಇತ್ತು. ಹಾಗೆಯೇ ಭಾಳ ಶಾಂತವಾದಂಥ ವಾತಾವರಣ ಈ ಮನೆ. ಯಾವತ್ತಿದ್ರೂ ಒಂದು ನಮಗಿದು ಯಾವತ್ತಿಗೆ ಒಂದು ಸಾಕ್ಷಿಭೂತವಾದಂಥ ಮನೆ. ಯಾಕೆಂದರೆ ಮಾಡೂರು ಗುತ್ತು ಅನ್ನುವಂಥದ್ದು ಇನ್ನು 100 ತಲೆಮಾರಾದರೂ ಸಹ ಈ ಮನೆಯನ್ನು ಶಾಶ್ವತವಾಗಿ ಉಳಿಸ್ಕೊಂಡಿರ್ಬೇಕಾದ್ದು ಎಲ್ಲರ ಹೊಣೆಯಾಗಿರ್ತದೆ. ಹಾಗೆ ನಮ್ಮ ಬೈಕ್ ಏನಿದೆ, ನೀವೆಲ್ಲರೂ ಸಹ ಬಾರ್ಕೂರಿಗೂ ಸಹ ಅದೇ ಹಿಂದಿನ ಏನು ಸಂಬಂಧ ಇದೆ ಅದನ್ನು ನೀವುಗಳು ಬಿಡಬಾರ್ದು. ನಾವೀಗ ಅಷ್ಟು ದೂರಿಂದ ಹೇಗೆ ಬಂದಿದ್ದೇವೆ ಅದೇ ಥರ ನೀವು ಸಹ ನಿಮ್ಮ ದೈವಗಳ ಮೂಲ ತವರೂರು ಅದನ್ನು ಮರಿಬಾರ್ದು. ನೀವುಗಳು ಸಹ ಆ ಸಂಬಂಧವನ್ನು ಇಟ್ಕೊಳ್ಬೇಕು. ನೀವಷ್ಟೇ ಅಲ್ಲ, ಎಲ್ಲ ಭೂತಾರಾಧನೆಗೆ ಸಂಬಂಧಪಟ್ಟ ಅಳಿಯಕಟ್ಟಿನ ಎಲ್ಲ ಸಮುದಾಯದವರು, ಭೂತಾರಾಧನೆಗೆ ಸೇರಿದವರು, ಅಳಿಯಕಟ್ಟಿಗೆ ಸೇರಿದವರಿಗೆ ಬಾರ್ಕೂರು ಮೂಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಯಾರೆಲ್ಲ ಇದ್ದಾರೆ ಸಮುದಾಯಗಳು, ಹೆಚ್ಚಿನ ಅಳಿಯಕಟ್ಟು ಸಮುದಾಯದ ಮೂಲ ದೇವಸ್ಥಾನಗಳು ಬಾರ್ಕೂರಿನಲ್ಲಿದೆ. ಎಲ್ಲ ಸಮುದಾಯದ ಮೂಲ ದೇವಸ್ಥಾನಗಳು ಸಹ ಬಾರ್ಕೂರಿನಲ್ಲಿದೆ. ಹಾಗಾಗಿ ನಿಮಗೆ ಸಿಂಹಾಸನವೇ ಬಾರ್ಕೂರಿನ ಸಿಂಹಾಸನ. ಹಾಗಾಗಿ ಅದರ ಪರಂಪರೆ ನಿಮ್ಮ ಮಕ್ಕಳಿಗೆ ಗೊತ್ತಾಗಬೇಕು, ನಿಮ್ಮ ಬಾಂಧವ್ಯ ಇದು ಬೆಸಿಬೇಕು ಅನ್ನೋ ಕಾರಣಕ್ಕೆ ನಾವು ಇಷ್ಟು ದೂರ ಬಂದಿದ್ದೇವೆ. ಭಾಳ ಸಂತೋಷ ಆಯಿತು ನೋಡಿ. ನಿಮ್ಮ ದೈವಾರಾಧನೆ, ನಿಮ್ಮ ಶಿಷ್ಟಾಚಾರ, ಎಷ್ಟೇ ಶ್ರೀಮಂತರಿರಲಿ, ಎಷ್ಟೇ ಬಡತನ ಇರಲಿ, ಮಧ್ಯಮ ವರ್ಗ ಇರಲಿ, ದೈವಗಳಿಗೆ ಅದೆಲ್ಲ ಯಾವುದೂ ಇರೋದಿಲ್ಲ. ದೈವಗಳೆಲ್ಲ ಒಂದೇ ಅಲ್ವಾ? ಭಕ್ತಿ ಪ್ರೀತಿಗೆ ಶ್ರೀಮಂತಿಗೆ ಬಡತನ ಅಂತ ಇರೋದಿಲ್ಲ. ಹಾಗಾಗಿ ಅದನ್ನು ಭಾಳ ದೊಡ್ಡ ಶ್ರೀಮಂತಿಕೆನಲ್ಲಿ ಬೆಳೆಸ್ಕೊಂಡು ದೈವ ಪರಂಪರೆ ಶ್ರೀಮಂತಿಕೆಯನ್ನು ಎತ್ತಿಡಿಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಬಯಸ್ತಾ ಇದ್ದೀನಿ. ಇವತ್ತಿಗೆ ನೀವು ಎಲ್ಲ ಒಂದೊಂದು ಮನೆಯವರು ಬಂದಿದ್ದೀರಲ್ಲ. ಘಟಕ ಮಾಡ್ತಾ ಇದ್ದೇವೆ. ಬಾರ್ಕೂರು ಸಂಸ್ಥಾನದ ದಿವಾನರಾಗಿ ಮಾಡಿದ್ದೇವೆ. ಆ ಘಟಕದ ಗೌರವಾಧ್ಯಕ್ಷರಾಗಿ ಇದ್ದಾರೆ. ಅವರು ದುಡಿದಿದ್ದಾರೆ ಭಾಳ 10 ವರ್ಷ. ಹಾಗೆ ಸದಸ್ಯರಾಗಿ ನಮ್ಮ ಸತ್ಯ ಬಾವಿಯ ಹಿಂದೆ ಈ ಪೊರ್ತು ಪಾತೆರ್ನ
ಡಾಕ್ಟರ್ ವಿಶ್ವಸಂತೋಷ ಭಾರತಿ ಶ್ರೀಪಾದಂಗಳಿರು ಬಜಪೆ ಗ್ರಾಮದ ನೆಲ್ಲಿದಡಿ ಗುತ್ತುದ ಕಾಂತೇರಿ ಜುಮಾದಿ ದೈವಲದ ಆರಾಧನೆಗೆ ಅವಕಾಶನ ನಿರಾಕರಿಸಾಯಿನ ಕುಡ್ಲ ಎಸ್ಇಝೆಡ್ ಕಂಪನಿಗೆ ಈ ಪೊರ್ತು ಎಚ್ಚರಿಕೆ ಕೊರಿಯರು. ದೈವಲದ ಆರಾಧನೆ ತುಳುವೇರ್ನ ಬದುಕದ ಅವಿಭಾಜ್ಯ ಅಂಗ. ಪ್ರಜಾಪ್ರಭುತ್ವ ವ್ಯವಸ್ಥೆಡು ಸರಕಾರಲು ಬರ್ಪುಂಡು ಪೋಪುಂಡು. ಕಾನೂನು ಬಾಕಿದ ರೀತಿದ ಅಡೆತಡಲಿನ ಸಮಾಜಗ ಮಲ್ಪೊಲಿ ಆಂಡ ನಮ್ಮ ದೇಶ ಮಾತ್ರ ಧಾರ್ಮಿಕ ನಂಬಿಕೆ ಭಾವನದ ಮಿತ್ತು ಉಂತುದುಂಡು. ತುಳುವೇರು ನಂಬೊಂದು ಬೈದಿನ ಸತ್ಯಲಾಯಿನ ದೈವಲು ತಂಕ್ಲನ ಕಾಣಿಕನು ದಿಂಜ ಸರ್ತಿ ತೋಜಾದ ಕೊರ್ತುಂಡು. ಎಂಎಸ್ಸಿಝೆಡ್ ಕಂಪನಿಗ್ಲ ದೈವಲು ತಂಕ್ಲನ ನುಡಿಟ್ಟು ಎಚ್ಚರಿಕೆನ ಕೊರ್ನೆನು ನಮ ತೂತ. ಕಂಪನಿಡು ದಿಂಜ ಅನಾಹುತಲಾದಿತದ ಅಲ್ಪದ ಅಧಿಕಾರಲೆಗ್ಲ ತೊಂದರೆ ಆಯ್ನತೆ ಬಗೆಟ್ ನಮ ಮಾತ ಗಮನ ಕೊರಡಾತಂಡು. ಬದುಕುಗೆ ಬೋಡಾದ ವೃತ್ತಿ ಮಲ್ಪುನಿ ಅಧಿಕಾರಲನ ಬೇಲೆ ಆಂಡ ಬದುಕಡು ಗೆಂದದು ಬರಿಯರೆ ದೈವಲನ ಕೃಪೆ ಬೋಡೇ ಬೋಡು ಅಂಚಾದು ದೈವಲದ ವಿರುದ್ಧ ಪೋಪುನಿ ಸರ್ವತಃ ಅಕ್ಷಮ್ಯ ಆತನು. ದೈವ ದೇವೇನ ಶಕ್ತಿ ಸರಕಾರದಲ ಮಿಗಿಲಾಯ್ನಾವು. ಈ ಹಿನ್ನೆಲೆಡು ಅವ್ವೇತೋ ಪರಕೀರ್ನ ದಾಳಿದ ಹೊರತಾದ್ಲ ದೈವಿ ಶಕ್ತಿರ್ದೆ ಭಾರತ ಒರಿತಂಡು ಅಂಚಾದು ದೈವಲದ ವಿರುದ್ಧ ಆದು ಒವ್ವೇ ಸರಕಾರಿ ಆಡಳಿತ ಕಂಪೆನಲು ಪೋಯರಬಲ್ಲಿ. ದೈವಲು ಇಚ್ಚಿಂದಾಂಡ ಅಕ್ಲೆನ ನಂಬೊಂದು ಬೈದಿನ ತುಳುವೆರ್ದಾಲ ಮೂರ್ಕೆರತ್ತು ಅವಲೊಂಜಿ ಅಸಾಧಾರಣ ಶಕ್ತಿ ಉಂಡು ಪನ್ಪಿನೇನು ಜಿಲ್ಲಾಡಳಿತ ಬೊಕ್ಕ ಸರ್ಕಾರ ತೋಡಾತನ ಪಣ ತೆರಿಪಾಯರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂಥ ಒಂದು ಧ್ವನಿ ನೆಲ್ಲಿದಡಿ ಗುತ್ತನ್ನು ರಕ್ಷಣೆ ಮಾಡಬೇಕು ಅಂತ. ಏನು ರಕ್ಷಣೆ ಮಾಡಬೇಕು ಅನ್ನುವಂಥದ್ರೊಳಗೆ ನೋಡುವಾಗ ಎಂಎಸ್ಸಿಝೆಡ್ ಅನ್ನುವಂಥ ಕಂಪನಿ ಅದಕ್ಕೆ ಜಾಗ ಹೋಗಿದೆ, ಇದಕ್ಕೆಲ್ಲ ಒಪ್ಕೊಂಡಿದ್ದೇವೆ ನಾವು. ಜಾಗನೂ ಹೋಗಿದೆ, ಅದಕ್ಕೆ ಅವರು ಕೆಲಸಗಳನ್ನು ಕೊಟ್ಟಿದ್ದಾರೆ, ಇವೆಲ್ಲವೂ ಸರಿ. ಇವರು ಜನಗಳು ಸಹ ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ. ಆದರೆ ಇಲ್ಲಿ ವಿಚಾರ ಮಾಡಬೇಕಾದಿಷ್ಟೇ, ಒಂದು ಸಂಪ್ರದಾಯದ ಒಂದು ಗುತ್ತಿನ ಮನೆಯನ್ನು ಯಾವುದೇ ಕಾರಣಕ್ಕೂ ನಾಶಪಡಿಸಬಾರ್ದು. ಈ ಗುತ್ತು ಮತ್ತು ದೈವದ ಪರಂಪರೆ ಅನ್ನುವಂಥದ್ದು ಕೇವಲ ಒಂದು ಮನೆಗೆ ಸಂಬಂಧಪಟ್ಟಿರುವಂಥದ್ದಲ್ಲ, ಇಡೀ ನಮ್ಮ ತುಳುನಾಡಿಗೆ ಸಂಬಂಧಪಟ್ಟಿರುವಂಥದ್ದು. ಅದರೊಳಗೂ ದೈವದ ಪರಂಪರೆಯನ್ನು ಹೇಳಿತಕ್ಕಂತಹ ಒಂದು ಮನೆಗಳು ಅಂದರೆ ಗುತ್ತಿನ ಮನೆಗಳು. ಕೆಲವು ಮನೆಗಳಿರ್ತಕ್ಕಂಥದ್ದು. ಅದರೊಳಗೂ ಇತ್ತೀಚಿನ ಲೆಕ್ಕ ಮಾಡಲಿಕ್ಕೆ ಹೋದರೆ ಒಂದು 160-165 ಗುತ್ತಿನ ಮನೆಗಳು ಈ ತುಳುನಾಡಿನಲ್ಲಿ ಇದ್ದಾವೆ ಅಂತೇಳಿ ನಾವು ಕೇಳ್ಪಟ್ಟಿದ್ದೇವೆ. ಅದರೊಳಗೂ ಸಹ ಅಳುಪರು ಆಳಿದಂತಹ ಈ ಬಾರ್ಕೂರು ಸಂಸ್ಥಾನದ ಅರಸರ ಒಂದು ಸಂತಾನದ ಮುಂದಿನ ಭಾಗಗಳ ಪಾಲುದಾರರು ಈ ಗುತ್ತಿನ ಮನೆಯವರು ಅಂತಲೂ ಸಹ ಹೇಳುವಂಥದ್ದಿದೆ. ಗುತ್ತು, ಬೀಡು, ಸೀಮೆ ಇವೆಲ್ಲವೂ ಸಹ ಈ ಅಳುಪರ ವಂಶಸ್ಥರಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದಿದೆ. ಇದು ರಾಜವಂಶಸ್ಥರು ಅಂತ ಹೇಳ್ತಾ ಇರುವಂಥದ್ದಲ್ಲ, ಈ ಪರಂಪರೆಯ ವಂಶಸ್ಥರುಗಳನ್ನು ನಾವು ರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಅಗತ್ಯ ಇದೆ. ಬಾರ್ಕೂರಿನ ಈ ದೈವ ಪರಂಪರೆಯ ಸಂಸ್ಥಾನದ ಗುರುಗಳಾಗಿ ನಾವು ಹೇಳುವಂಥದ್ದು, ಯಾವುದೇ ಕಾರಣಕ್ಕೂ ಈ ಕಾಂತೇರಿ ಜುಮಾದಿಯನ್ನು ಅಲ್ಲಿಂದ ಸ್ಥಾನಪಲ್ಲಟ ಮಾಡೋದಕ್ಕಾಗಲಿ ಅಥವಾ ಆ ಮನೆಯನ್ನು ಅಳೆದು ಹಾಕೋದಕ್ಕಾಗಲಿ ಖಂಡಿತವಾಗಿ ನಾವು ಬಿಡಲಿಕ್ಕೆ ಯಾವುದೇ ದೈವಾರಾಧಕರು ಬಿಡಬಾರ್ದು. ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳಿಗೂ ನಾವು ಒತ್ತಾಯ ಮಾಡ್ತಕ್ಕಂಥದ್ದು, ಆ ಮನೆಯನ್ನು ರಕ್ಷಣೆ ಮಾಡಿ ಅದನ್ನೊಂದು ಮನೆಯನ್ನು ಬಿಟ್ಟುಕೊಟ್ಬಿಡಿ, ಅದನ್ನು ಪೂಜೆ ಮಾಡೋದಕ್ಕಾಗಲಿ, ಸಂಕ್ರಾಂತಿ ಸೇವೆ, ದೈವದ ಸೇವೆ ಮಾಡಲಿಕ್ಕೆ, ಆರಾಧನೆ ಮಾಡ್ಕೊಂಡು ಬರಲಿಕ್ಕೆ, ಹಾಗೆಯೇ ಆ ಮನೆಗೆ ಹೋಗಿ ಬರಲಿಕ್ಕೆ ಒಂದು ದಾರಿಯನ್ನು ಮಾಡಿಕೊಡುವಂಥದ್ದು ಸದ್ಯಕ್ಕೆ ಸಾಕಾಗ್ತದೆ. ನೀವು ಎಷ್ಟು ಜಾಗವನ್ನು ತಗೊಂಡಿದ್ದೀರಿ, ಆ ಮನೆ ಜಾಗವೊಂದನ್ನು ಬಿಟ್ಟುಕೊಡಲೇಬೇಕು. ಅದನ್ನು ನೀವು ಅಳೆದು ಹಾಕಲಿಕ್ಕೆ ಅಥವಾ ಬೇರೆದೇನಾದ್ರು ಮಾಡಲಿಕ್ಕೆ ಹೋದ್ರಿ ಅಂತಾದರೆ ಸಂಪೂರ್ಣವಾಗಿ ಮತ್ತೆಲ್ಲ ಈ ದೈವಾರಾಧಕರು ಎದ್ದು ನಿಲ್ಲಬೇಕಾಗುತ್ತೆ. ಕೇವಲ ದೈವಾರಾಧಕರು ಎದ್ದು ನಿಲ್ಲೋದಿಲ್ಲ, ಅವ್ರ ಜೊತೆಗೆ ಬೇರೆ ಸಮುದಾಯದವರು, ಈಗ ಬಂಟ ಸಮುದಾಯದ ಜೊತೆಗೆ ಬಹುತೇಕ ಸಮುದಾಯದವರು ಬಹಳ ಚೆನ್ನಾಗಿ ಅನ್ಯೋನ್ಯವಾಗಿರ್ತಕ್ಕಂಥದ್ದು ಈ ಕರಾವಳಿಯಲ್ಲಿ ನಾವು ನೋಡ್ತೇವೆ. ಯಾಕೆಂತಂದರೆ ಬಂಟರು ಎಲ್ಲ ಸಮುದಾಯದವರ ಜೊತೆಯಲ್ಲಿ ಸೇರಿಕೊಳ್ಳುವಂಥ ಒಂದು ಸಮುದಾಯದವರು, ಅದು ನೆನಪಿಡಬೇಕು. ಹಾಗಾಗಿ ಈ ಒಂದು ನೆಲ್ಲಿದಡಿ ಗುತ್ತಿನ ಮನೆಯನ್ನು ಯಾವುದೇ ರೀತಿಯಲ್ಲಿ ಹಾನಿಗೊಳಿಸದೆ, ಅದನ್ನು ನಾಶಪಡಿಸದೆ, ಹಾಗೆ ಅದನ್ನು ಲಾಕ್ಡೌನ್ ಮಾಡೋದಾಗಲಿ, ಯಾರಿಗೆ ಹೋಗದೇ ಇದ್ದಂಗೆ ತಡೆತಗಟ್ಟೋದಂತಾಗಲಿ, ಅದನ್ನು ಖಂಡಿತವಾಗಿ ಅದನ್ನು ನಿಲ್ಲಿಸಿ ಆ ಮನೆಯನ್ನು ಆ ಮನೆತನದವರಿಗೆ ಪೂಜೆ ಮಾಡಲಿಕ್ಕೆ, ವಾಸ ಮಾಡಲಿಕ್ಕಾಗಿ ಬಿಟ್ಟುಕೊಟ್ಟು ಆ ಮನೆಗೆ ಒಂದು ಬೇರೆ ದಾರಿಯನ್ನು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೇನೆ. ಈ ತುಳುನಾಡು ದೈವಗಳು ಮತ್ತು ಆರಾಧನೆ ಇದೊಂದು ಅವರ ಬದುಕಿನ ಒಂದು ಭಾಗ ಆಗಿರುವಂಥದ್ದು ಪ್ರತಿಯೊಬ್ಬರು ನೆನಪಿಡಬೇಕು. ಸರ್ಕಾರಗಳು ಬರ್ತವೆ, ಸರ್ಕಾರಗಳನ್ನು ಮಾಡ್ತಕ್ಕಂಥದ್ದು ಪ್ರಜೆಗಳೇ. ಇದು ಪ್ರಜಾಪ್ರಭುತ್ವ, ಅದು ಬೇರೆ ವಿಷಯ. ನಿಮ್ಮ ಕಾನೂನು, ಆಮೇಲೆ ನಿಮ್ಮ ಏನು ಬೇರೆ ಬೇರೆ ರೀತಿಯಾದಂತಹ ಅಡೆತಡೆಗಳು, ಇವೆಲ್ಲ ಈ ಸಮಾಜಕ್ಕೆ ಮಾಡ್ಬೋದು. ಆದರೆ ಈ ದೇಶ ಇರುವಂಥದ್ದು ನಂಬಿಕೆ ಮೇಲೆ ನಿಂತಿರುವಂಥ ದೇಶ, ಧಾರ್ಮಿಕತೆಯ ಮೇಲೆ ನಿಂತಿರ್ತಕ್ಕಂಥ ದೇಶ. ಅದರೊಳಗೂ ಸಹ
ಭಾವನೆಗಳಿಗೆ ಸೇರಿರ್ತಕ್ಕಂತಹ ದೇಶ ಇದು ಭಾರತ ಅನ್ನೋದು ನೆನಪಿಡಬೇಕು. ಅದರೊಳಗೂ ನಾವು ನಂಬ್ಕೊಂಡು ಬಂದಿರುವಂತಹ ಸತ್ಯಲು ಅಂತ ತುಳುನಲ್ಲಿ ಕರಿತೇವೆ. ಅಂದರೆ ಇದು ಯಾವತ್ತೂ ಕಂಡುಕೊಂಡಿರುವಂಥ ಒಂದು ಸತ್ಯವೂ ಹೌದು. ಆಮೇಲೆ ಆ ಸತ್ಯ ಶಕ್ತಿ ಈ ತುಳುನಾಡಿನಲ್ಲಿ ತನ್ನ ಕಾರಣಿಕವನ್ನು ತೋರಿಸ್ಕೊಟ್ಟಿರುವಂಥದ್ದು ಹೌದು. ಈಗಾಗಲೇ ಈ ಕಂಪನಿಗೂ ಸಹ ಎಚ್ಚರಿಕೆಯನ್ನು ದೈವಗಳ ನುಡಿಯಲ್ಲಿ ನಾವು ಕಂಡುಕೊಂಡಿದ್ದೇವೆ. ಅದಕ್ಕೆ ಬೇಕಾದಷ್ಟು ಅನಾಹುತಗಳನ್ನು ಆಗಿದೆ. ಅಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳಿಗೂ ಅನಾಹುತಗಳಾಗಿರುವಂಥದ್ದನ್ನು ನಾವು ಗಮನಿಸಬೇಕು. ಈಗ ವೃತ್ತಿಗೋಸ್ಕರ ಬದುಕಿಗೋಸ್ಕರ ವೃತ್ತಿ ಮಾಡ್ತಕ್ಕಂಥದ್ದು ಅವ್ರ ಕೆಲಸ. ಆದರೆ ಆ ವೃತ್ತಿಯನ್ನು ಗೆದ್ದು ಬರಲಿಕ್ಕೆ, ಬದುಕಲ್ಲಿ ಗೆದ್ದು ಬರಲಿಕ್ಕೆ ದೈವಗಳ ಕೃಪೆ ಬೇಕಾಗ್ತದೆ. ಹಾಗಾಗಿ ದೈವಗಳ ವಿರುದ್ಧವಾಗಿ ಹೋಗ್ತಕ್ಕಂಥದ್ದು ಸರ್ವತಾ ಅಲ್ಲ. ಯಾಕೆಂತಂದರೆ ಒಂದು ದೈವದ ಸಿಂಹಾಸನದಲ್ಲಿ ಕುಳಿತು ನಾವು ಗುರುಗಳಾಗಿ ಹೇಳ್ತಕ್ಕಂಥದ್ದು ದೈವದ ಸಂಸ್ಥಾನದಿಂದ ಹೇಳ್ತಕ್ಕಂಥ ನುಡಿ ಇದು. ದೈವಗಳೇ ಹೇಳುವಂಥ ನುಡಿಯೂ ಹೀಗೆ ಇರ್ತದೆ. ಒಮ್ಮೆ ಒಂದು ಸ್ಥಾನದಲ್ಲಿ ನಂಬಿರುವಂತಹ ದೈವಗಳನ್ನು ನೀವೇನೋ ಒಂದು ಕಂಪ್ನಿ ಮಾಡ್ತೀರಿ ಅಂಥೇಳಿ ಆ ದೈವಗಳನ್ನು ತೊಗೊಂಡೋಗಿ ಇನ್ನೊಂದು ಕಡೆ ಹಾಕಲಿಕ್ಕೆ ಇದು ವೃದ್ಧಾಶ್ರಮವೂ ಅಲ್ಲ, ಅಥವಾ ಯಾವುದೇ ಒಂದು ಹಾಸ್ಟೆಲ್ಲೂ ಅಲ್ಲ, ಕೈದಿಗಳನ್ನು ಹಾಕಿದಾಗ ಮಾಡಲಿಕ್ಕೆ ಜೈಲು ಅಲ್ಲ. ಅವು ದೈವಗಳು ಆ ಕ್ಷೇತ್ರಗಳನ್ನು ನಾನಿಲ್ಲಿ ನಿಲ್ತೇನೆ, ನೆಲೆಗೊಳ್ತೇನೆ ಅಂಥೇಳಿ ಅಪೇಕ್ಷೆ ಪಟ್ಟು ನಿಂತಹ ಕ್ಷೇತ್ರಗಳು. ಹಾಗೆ ಕಾಂತೇರಿ ಜುಮ್ಮಾದಿಯು ಸಹ ನೆಲ್ಲಿದಡಿಯಲ್ಲಿ ನಾನು ಬಂದು ನಿಲ್ತೇನೆ ಅಂತ ಯಾವುದೋ ಕಾಲದಲ್ಲಿ ನಿಂತಿರುವಂಥದ್ದು. ಅಂಥ ನಿಂತಹ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಬಂದಿರತಕ್ಕಂಥ ಆರಾಧನೆಯಿಂದ ಅಲ್ಲಿ ಯಾಮ್ ಯಾಮ್ ಯೋ ಯೋ ತನುಂಭಕ್ತಃ ಅಂಥೇಳಿ ನಮ್ಮ ಭಗವದ್ಗೀತೆಯಲ್ಲಿ ನಾವು ಹೇಗೆ ಕಾಣ್ತೇವೆ, ಯಾರ್ಯಾವ ಭಾವನೆಯಲ್ಲಿ ಪೂಜೆ ಮಾಡ್ತಾರೋ ಅಲ್ಲಿ ಭಗವಂತನ ಸನ್ನಿಧಾನ ಆಗುತ್ತೆ ಅಂತ. ಅದೇ ಥರ ದೈವದ ಸನ್ನಿಧಾನ ಆಗಿದೆ. ಕಾಂತೇರಿ ಜುಮ್ಮಾದಿ ಅಲ್ಲಿದ್ದಾಳೆ. ಕಾಂತೇರಿ ಜುಮ್ಮಾದಿ ಹೇಳುವಂಥದ್ದು ಹಾಗೆ, ನಾನಿದ್ದಂಥ ಸ್ಥಾನವನ್ನು ನೀವೇನಾದರೂ ಬದಲಾಯಿಸಿದರೆ ಅಥವಾ ವಿರೂಪಗೊಳಿಸಿದರೆ ಅದಕ್ಕೆ ಶಿಕ್ಷೆಯನ್ನು ಕಾಣಬೇಕಾಗತ್ತೆ. ಸರ್ಕಾರಕ್ಕಿಂತಲೂ ಮಿಗಿಲಾದ್ದು ದೈವ. ಇವತ್ತು ಎಷ್ಟೋ ಮೊಘಲರ ದಾಳಿ, ಬ್ರಿಟಿಷರ ದಾಳಿ ಆಗಿದ್ರೂ ಭಾರತ ಹೆಂಗೆ ನಿಂತಿದೆ ಅಂತಂದರೆ ಅದು ದೈವಶಕ್ತಿಯಿಂದ, ದೇವರು ಓಡಾಡಿರ್ತಕ್ಕಂಥ ಭೂಮಿ ಭಾರತ. ಹಾಗಾಗಿ ದೈವಗಳ ವಿರುದ್ಧವಾಗಿ ಯಾವುದೇ ಆಡಳಿತವಾಗಲಿ, ಯಾವುದೇ ಕಂಪನಿ ಆಗಲಿ ಹೋಗಬಾರ್ದು. ಇವರು ಹೋದದ್ದೇ ಆದರೆ ಅದು ದೈವದ ಕೋಪಕ್ಕೆ ಗುರಿಯಾಗೋದು ಸತ್ಯ. ಇಡೀ ತುಳುನಾಡು ಮೂರ್ಖರಲ್ಲ. ಇಷ್ಟು ವರ್ಷ ಹಾಗಾದರೆ ದೈವಗಳು ಇಲ್ಲ ಅಂತಾಗಿದ್ದರೆ ಇಷ್ಟು ತುಳುನಾಡಿನಲ್ಲಿ ಇರ್ತಕ್ಕಂಥ ಎಲ್ಲರೂ ನಂಬ್ಕೊಂಡು ಬಂದಿರುವಂಥದ್ದು ಎಲ್ಲರೂ ಮೂರ್ಖರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೊಂದು ಶಕ್ತಿ ಇದೆ ಅನ್ನೋದನ್ನು ಸರ್ಕಾರವೂ ಮನಗಾಣಬೇಕು, ಜಿಲ್ಲಾಡಳಿತವೂ ಮನಗಾಣಬೇಕು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಮಾಡೂರುಗುತ್ತು ಧರ್ಮಚಾವಡಿದ ಅಧ್ಯಕ್ಷರು ಗಂಗಾಧರ್ ಶೆಟ್ಟಿ, ಕಾರ್ಯದರ್ಶಿ ಪುರುಷೋತ್ತಮ್ ಶೆಟ್ಟಿ ಮಾಡೂರುಗುತ್ತು, ಗುರಿಕಾರ್ಯರು ರಾಮಕೃಷ್ಣ ಶೆಟ್ಟಿ, ರಮನಾಥ್ ಶೆಟ್ಟಿ, ರವೀಂದ್ರ ಶೆಟ್ಟಿ, ಸುರೇಶ್ ಶೆಟ್ಟಿ, ಪವನ್ ಕುಮಾರ್ ಶೆಟ್ಟಿ ಬಲ್ಯಬಾಳಿಕೆ, ಕಿರಣ್ ಶೆಟ್ಟಿ ಬಲ್ಯಬಾಳಿಕೆ, ಸತೀಶ್ ಶೆಟ್ಟಿ ಮಾಡೂರುಗುತ್ತು ಈ ಪೊರ್ತೋಡುಗೆ ಇದ್ದಾರೆ.